ಓಂ ಶ್ರೀ ಮಾತ್ರೇ ನಮಃ. ನಮಸ್ಕಾರ ಸ್ನೇಹಿತರೆ. ಆಲ್ರೌಂಡ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಹಿಂದೂ ಕ್ಯಾಲೆಂಡರ್ನ ಕೊನೆಯ ಮಾಸ ಫಾಲ್ಗುಣದ ವೈಶಿಷ್ಟ್ಯತೆ ಏನು, ಈ ಬಾರಿ ಎಂದಿನಿಂದ ಆರಂಭವಾಗಿದೆ ಅಂತ ನೋಡೋಣ ಬನ್ನಿ. ಫಾಲ್ಗುಣ ಮಾಸದಲ್ಲಿ ಅನೇಕ ಹಬ್ಬ ವ್ರತಗಳನ್ನು ಆಚರಿಸಲಾಗುತ್ತದೆ. ಅದರಲ್ಲಿ ಹೋಳಿ ಕೂಡ ಒಂದು. ಈ ಮಾಸವು ಧಾರ್ಮಿಕ ಕಾರ್ಯಗಳಿಗೆ ಪ್ರಸಿದ್ಧವಾಗಿದೆ. ಲಕ್ಷ್ಮೀ ಜಯಂತಿ, ನರಸಿಂಹ ವ್ರತ, ಹೋಳಿ ಹಬ್ಬ ಸೇರಿದಂತೆ ಈ ಮಾಸದಲ್ಲಿ ಅನೇಕ ಆಚರಣೆಗಳಿವೆ. ಇದರಲ್ಲಿ ಫಾಲ್ಗುಣ ಮಾಸ ಹಿಂದೂ ಮಾಸಗಳಲ್ಲಿ ಬರುವ 12 ತಿಂಗಳಲ್ಲಿ ಕೊನೆಯದ್ದು ಫಾಲ್ಗುಣ. ನಮ್ಮಲ್ಲಿನ ಅರಿಷಡ್ವರ್ಗಗಳು ಬಯಕೆಗಳನ್ನು ನಿಯಂತ್ರಿಸಲು ಸಾಧನೆ ಮಾಡಲು ಇದು ಸೂಕ್ತ ಮಾಸ. ಹುಣ್ಣಿಮೆಯಂದು ಫಾಲ್ಗುಣಿ ನಕ್ಷತ್ರ ಇರುವ ಚಂದ್ರಮಾಸವನ್ನು ಫಾಲ್ಗುಣ ಮಾಸ ಎಂದು ಕರೆಯಲಾಗುತ್ತದೆ. ಇದು ಶರತ್ಕಾಲಕ್ಕೆ ವಿದಾಯ ಹೇಳಿ ವಸಂತ ಮಾಸವನ್ನು ಸ್ವಾಗತಿಸುವ ಸಮಯ. ಫಾಲ್ಗುಣ ಮಾಸದಲ್ಲಿ ಮಾಡುವ ದೈವಿಕ ಚಟುವಟಿಕೆಗಳು ದ್ವಿಗುಣ ಫಲಿತಾಂಶವನ್ನು ನೀಡುತ್ತವೆ. ಹಾಗಾಗಿ ಆಧ್ಯಾತ್ಮಿಕವಾಗಿ ಈ ಮಾಸ ಬಹಳ ವಿಶೇಷವಾದದ್ದು. ಈ ಕಾರಣದಿಂದಲೇ ಫಾಲ್ಗುಣ ಮಾಸ ವಿಷ್ಣುವಿಗೆ ಬಹುಳ ಪ್ರಿಯವಾದದ್ದು ಎಂದು ಹೇಳಲಾಗುತ್ತದೆ. ಈ ಮಾಸದಲ್ಲಿ ಭಕ್ತರು ಬಹಳ ವ್ರತಗಳನ್ನು ಮಾಡುತ್ತಾರೆ. ಫಾಲ್ಗುಣ ಮಾಸ ಎಂದಿನಿಂದ ಆರಂಭ ಅಂದ್ರೆ, ಈ ವರ್ಷ ಮಾರ್ಚ್ 11ರಿಂದ ಫಾಲ್ಗುಣ ಮಾಸ ಪ್ರಾರಂಭವಾಗುತ್ತದೆ. ದೇವತಾ ಧ್ಯಾನಕ್ಕೆ ಈ ತಿಂಗಳು ಬಹಳ ಪವಿತ್ರವಾಗಿದೆ. ಫಾಲ್ಗುಣ ಶುದ್ಧ ಪಾಡ್ಯಮಿಯಿಂದ ದ್ವಾದಶಿವರೆಗೆ ಉಪವಾಸದ ಸಮಯದಲ್ಲಿ 12 ದಿನ ನದಿ ಸ್ನಾನ ಮಾಡಬೇಕು. ಈ ಸಮಯದಲ್ಲಿ ಗುಣವ್ಯಾಪ್ತಿ ವ್ರತ, ಮಧುಕ ವ್ರತ ಮಾಡಲಾಗುತ್ತದೆ. ಈ ದಿನ ಉಪವಾಸ ಮಾಡಿ ಎಳ್ಳು ಅನ್ನ ಸಹಿತ ಗಣಪತಿ ಹೋಮ ಮಾಡಿ ಅತಿಥಿಗಳನ್ನು ಸತ್ಕರಿಸಬೇಕು. ಹೀಗೆ ಮಾಡಿದರೆ ಎಲ್ಲ ಅಡೆತಡೆಗಳನ್ನು ನಿವಾರಿಸುತ್ತದೆ. ಈ ದಿನ ಎಳ್ಳು ಬೆಲ್ಲದ ಅನ್ನವನ್ನು ನೈವೇದ್ಯವಾಗಿ ಅರ್ಪಿಸಬೇಕು. ಸಪ್ತಮಿಯಂದು ಅರ್ಮ ಸಂಪುಟ ವ್ರತವನ್ನು ಮಾಡಬೇಕು. ಸೂರ್ಯೋದಯ ಕಾಲದಲ್ಲಿ ಸ್ನಾನ ಮಾಡಿದ ನಂತರ ಸೂರ್ಯನಿಗೆ ಅರ್ಘ್ಯವನ್ನು ಅರ್ಪಿಸಬೇಕು. ಸೂರ್ಯ ನಮಸ್ಕಾರ ಮಾಡಿ ಆದಿತ್ಯ ಹೃದಯವನ್ನು ಪಠಿಸಬೇಕು. ಫಾಲ್ಗುಣ ಮಾಸದ ಶ್ರೀ ಲಕ್ಷ್ಮೀ ಜಯಂತಿ ದಿನದಂದು ಲಕ್ಷ್ಮಿ ಮತ್ತು ಸೀತಾಮಾತೆಯನ್ನು ಪೂಜಿಸಬೇಕು. ಪ್ರದೋಷ ಕಾಲದಲ್ಲಿ ದೀಪಾರಾಧನೆ ಮಾಡುವವರಿಗೆ ಐಶ್ವರ್ಯ ಮತ್ತು ಸಂಪತ್ತು ದೊರೆಯುತ್ತದೆ. ಈ ದಿನ ಲಲಿತಾಕಾಂತಿ ದೇವಿಯನ್ನು ಪೂಜಿಸಬೇಕು. ನವಮಿ ಆನಂದ ನವಮಿಯಂದು ಶ್ರೀ ಲಕ್ಷ್ಮೀನಾರಾಯಣನನ್ನು ತುಳಸಿ ದಳಗಳು ಮತ್ತು ದಾಸವಾಳದ ಹೂವುಗಳಿಂದ ಪೂಜಿಸಿ ಪ್ರಾರ್ಥನೆ ಮಾಡಬೇಕು. ಈ ಮಾಸದಲ್ಲಿ ಬರುವ ಏಕಾದಶಿಯನ್ನು ಮತತ್ರಯ ಏಕಾದಶಿ, ಅಮಲಕಿ ಏಕಾದಶಿ, ಧಾತ್ರಿ ಏಕಾದಶಿ, ಅಮೃತ ಏಕಾದಶಿ ಎಂದು ಕರೆಯಲಾಗುತ್ತದೆ. ಈ ದಿನ ಶ್ರೀ ಲಕ್ಷ್ಮೀನಾರಾಯಣನನ್ನು ಪೂಜಿಸಿ ಉಪವಾಸ ಮತ್ತು ಜಾಗರಣೆ ಮಾಡಬೇಕು. ಶ್ರೀ ಲಕ್ಷ್ಮೀನಾರಾಯಣನನ್ನು ಅಮೃತ ವೃಕ್ಷದ ಕೆಳಗೆ ಪೂಜಿಸುವುದರಿಂದ ಒಳ್ಳೆಯ ಫಲ ಸಿಗುತ್ತದೆ. ಈ ದಿನ ಮಾಡಿದ ತ್ಯಾಗಗಳು ಸಾವಿರಾರು ಪುಣ್ಯ ಕಾರ್ಯಕ್ರಮಗಳನ್ನು ಮಾಡಿದ ಫಲವಾಗಿರುತ್ತದೆ. ಗಂಗಾ ಸ್ನಾನದಿಂದ ಪುಣ್ಯ ಪ್ರಾಪ್ತಿ ಸಿಗುತ್ತದೆ. ಹಾಗೆ ಈ ಮಾಸದಲ್ಲಿ ನರಸಿಂಹ ಸ್ವಾಮಿಯನ್ನು ಆರಾಧಿಸುವುದರಿಂದ ಎಲ್ಲ ಸಂಕಷ್ಟಗಳು ತೊಲಗಿ ಅಭೀಷ್ಟ ಸಿದ್ಧಿಯಾಗಲಿದೆ. ಈ ದಿನ ಗಂಗಾ ಸ್ನಾನ ಮಾಡಿದರೆ ಬಹಳ ಒಳ್ಳೆಯದು. ಶುದ್ಧ ತ್ರಯೋದಶಿ ದಿನದಂದು ಗ್ರಾಮದ ಕಲ್ಯಾಣಾರ್ಥವಾಗಿ ಮನ್ಮಥನ ಮೂರ್ತಿಯನ್ನು ಸುಡಲಾಗುತ್ತದೆ. ಈ ದಿನ ಶ್ರೀ ಮಹೇಶ್ವರ ವ್ರತವನ್ನು ಮಾಡಬೇಕು. ಈ ತಿಂಗಳಲ್ಲಿ ಹೋಳಿ ಹಬ್ಬವನ್ನು ಕೂಡ ಆಚರಿಸಲಾಗುತ್ತದೆ. ಹೋಳಿ ಹುಣ್ಣಿಮೆಯನ್ನು ಹೋಲಿಕಾ ಪೂರ್ಣಿಮಾ, ಮದನ ಪೂರ್ಣಿಮಾ, ಹೋಳಿ ಮತ್ತು ಕಾಮದಹನ ಎಂದು ಕರೆಯುತ್ತಾರೆ. ಹೋಳಿ ಹುಣ್ಣಿಮೆಯಲ್ಲಿ ಮದುರೈನಲ್ಲಿ ಶ್ರೀ ಮೀನಾಕ್ಷಿ ಸುಂದರೇಶ್ವರ ಕಲ್ಯಾಣ ಮತ್ತು ತಮಿಳುನಾಡಿನಲ್ಲಿ ಶಿವಪಾರ್ವತಿಯರ ಕಲ್ಯಾಣವನ್ನು ಮಾಡಲಾಗುತ್ತದೆ. ಈ ದಿನ ಮುಂಜಾನೆಯ ಅಭ್ಯಂಗ ಸ್ನಾನ ಮಾಡಿ ಗೋಮೂತ್ರದಿಂದ ಮನೆ ಅಂಗಳವನ್ನೆಲ್ಲ ಶುದ್ಧ ಮಾಡಬೇಕು. ಶ್ವೇತ ವಸ್ತ್ರ ಧರಿಸಿ ಮನೆ ಅಂಗಳದಲ್ಲಿ ಪೂರ್ವಾಭಿಮುಖವಾಗಿ ಕುಳಿತು ಪೂಜೆ ಮಾಡಿ
ಮುತ್ತೈದರಿಗೆ ಕರೆದು ಬಾಗಿನ ನೀಡಿ ಅವರಿಂದ ಆಶೀರ್ವಾದ ಪಡೆದರೆ ಪುಣ್ಯ ಫಲ ವ್ಯಾಪ್ತಿಯಾಗುವುದೆಂಬ ನಂಬಿಕೆ ಇದೆ. ಹಾಗೆ ಈ ಮಾಸದಲ್ಲಿ ಬರುವ ಬಹುಳ ಏಕಾದಶಿಯನ್ನು ವಿಜಯ ಏಕಾದಶಿ ಮತ್ತು ಪಾಪ ವಿಮೋಚನೆ ಏಕಾದಶಿ ಎಂದು ಕರೆಯಲಾಗುತ್ತದೆ. ಈ ದಿನ ಶ್ರೀ ಲಕ್ಷ್ಮೀನಾರಾಯಣವನ್ನು ಪೂಜಿಸುವುದು ಮತ್ತು ಉಪವಾಸ ಮಾಡಿದರೆ ಉತ್ತಮ ಫಲ ದೊರೆಯುತ್ತದೆ. ನಿಯಮಗಳ ಪ್ರಕಾರ ಏಕಾದಶಿ ವ್ರತವನ್ನು ಆಚರಿಸುವುದು ಉತ್ತಮ. ಹಾಗೆ ಹಿಂದೂಗಳಿಗೆ ಹೊಸ ವರ್ಷ ಆರಂಭಕ್ಕೂ ಮುನ್ನ ಬಹುಳ ಅಮಾವಾಸ್ಯೆ ಬರುತ್ತದೆ. ಈ ದಿನ ದೇವರು ಮತ್ತು ಪೂರ್ವಜರನ್ನು ಪೂಜಿಸಬೇಕು. ಪೂರ್ವಜರಿಗೆ ತರ್ಪಣವನ್ನು ನೀಡಬೇಕು. ಅನ್ನದಾನ ಮಾಡಿದರೆ ನಿಮ್ಮ ಜೀವನ ಪಾವನವಾದಂತೆ. ಈ ತಿಂಗಳಲ್ಲಿ ಪಾಂಡವರು ಜನಿಸಿದರೆಂಬ ಕಥೆ ಇದೆ. ಈ ಮಾಸದಲ್ಲಿ ಕ್ಷೀರಸಾಗರ ಮದನ ನಡೆಯಿತು. ಈ ಮಾಸದಲ್ಲಿ ಮಾಡುವ ಪ್ರತಿಯೊಂದು ದಾನವೂ ಬಹಳ ಶ್ರೇಷ್ಠವಾದದ್ದು. ಒಟ್ಟಿನಲ್ಲಿ ಫಾಲ್ಗುಣ ಮಾಸ ಬಹುಳ ವೈಶಿಷ್ಟ್ಯಗಳಿಂದ ಕೂಡಿದೆ. ಇದು ಸ್ನೇಹಿತರೆ ಇವತ್ತಿನ ವಿಡಿಯೋ. ಈ ಫಾಲ್ಗುಣ ಮಾಸ ಯಾವಾಗ ಆರಂಭವಾಗುತ್ತದೆ ಅಂತ ಏನೇನು ಹಬ್ಬಗಳು ಬರುತ್ತದೆ ಅಂತ ತಿಳ್ಕೊಂಡಿದೀವಲ್ವಾ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಎಲ್ಲರಿಗೂ ಧನ್ಯವಾದಗಳು.